morning. Welcome to my new vlog. ಈಗ ಲಕ್ಷ್ಮಣ ಫಲ ಬಿಡಿಸ್ತಿದ್ದೇನೆ. ಅದನ್ನು ಒಂದು 20 ಗ್ರಾಮಷ್ಟು ತಿನ್ನಬೇಕಾಗ್ತದೆ. ನೀನು ಸಹ ವ್ಲಾಗ್ ಮಾಡ್ತೀಯಾ? ಎಂತ ವ್ಲಾಗ್ ಮಾಡೋದಾ ನೀನು? ಕಿಟ್ಟು ಸಹ ವ್ಲಾಗ್ ಮಾಡ್ತಾ ಇದ್ದಾಳೆ ಇಲ್ಲಿ. ತೋರ್ಸು. ಏಯ್ ಕಚ್ಚುದು ಕತ್ತೆ ಕೋಪ ಸುಳ್ಳಳೆ. ಏಯ್ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈಗ ಎದ್ದ ತಕ್ಷಣ ಫಸ್ಟಿಗೆ ಉಂಟಲ್ಲ, ನಾನು ಇಲ್ಲಿ ಲಕ್ಷ್ಮಣ ಫಲ ಉಂಟು, ಅದು ನಮಗೆ ಇಲ್ಲಿ ಒಬ್ರು ಕರೆದು ಕೊಟ್ಟರು. ಸೊ ಅದನ್ನು ನಾವು ಫಸ್ಟಿಗೆ ಸ್ವಲ್ಪ ತಿನ್ನಿ. ಯಾರೇ ಆದರೆ ಸಹ ಈ ಒಂದು ಹಣ್ಣು ಸಿಕ್ಕಿದರೆ ಬಿಡಬೇಡಿ ಆಯಿತಾ, ತಿನ್ನಿ. ನಮಗೆ ಆರೋಗ್ಯಕ್ಕೆ ಎಲ್ಲ ರೀತಿಯಿಂದ ಸಹ ಇದು ಒಳ್ಳೆಯದು ತಿಂದರೆ. ಹಾಗೆ ಅದನ್ನು ಸ್ವಲ್ಪ ನಾನು ಖಾಲಿ ಹೊಟ್ಟೆಗೆ ತಿನ್ನೋದು. ಅದನ್ನು ತಿಂದ ನಂತರ ನಾವು ಒಂದು ಅರ್ಧ ಗಂಟೆವರೆಗೆ ಬೇರೆ ಎಂತ ಸಹ ತಿನ್ನಬಾರ್ದು, ಕುಡಿಬಾರ್ದು ಅಷ್ಟೇ. ನೋಡಿ, ಅದರ ಬೀಜ ಹೀಗಿರ್ತದೆ. ವರದ ಒಳ್ಳೆ ಅದದ್ದಿ ವರದ ಮೂಡುದುಲೆ. ಓ ನಾರಾಯಣ, ಎಂಚಿನ ವರದ ಅಂದು ಅವು ಕತ್ತವಣೆ ಜಾಗೆ ಅಂದಯ್ಯ. ನೋಡಿ ಫ್ರೆಂಡ್ಸ್, ಇವತ್ತು ನನಗೆ ವೃದ್ಧಿ ಹಾಲೇ ಕೊಡಲಿಲ್ಲ ಅಂತ ಕೆಲಸ ಎಲ್ಲ ಆಯಿತು. ಹಾಲು ಕರೆದು ಸಹ ಆಯಿತು. ಹಾಲು ಕರೆದಿದ್ದು ಭಾರಿ ಬೇಗ ಆಯಿತು ನನಗೆ. ಅದೆಂತ ಗೊತ್ತುಂಟ, ಇವರೆಲ್ಲ ವರದ ಮತ್ತು ಅವಳ ಮಗಳು ವೃಂದ ಬಿಡಿಸಿಕೊಂಡಿದ್ರಲ್ಲ, ಹಾಗೆ ಇವಳಿಗೆ ಸಹ ಅವಸರ ಆಯಿತು ಹೋಗಲಿಕ್ಕೆ. ಹಾಗೆ ಅವಳು ಹಾಲು ಕೊಡಲಿಕ್ಕೆ ಅವಳಿಗೆ ಮನಸ್ಸೇ ಇಲ್ಲ. ಮತ್ತು ಅವಳನ್ನು ಸಹ ಬಿಟ್ಟುಬಿಟ್ಟೆ ಹೋಗಲಿ ಅಂತ. ಕರುವಿಗೆ ಸ್ವಲ್ಪ ಹಾಲು ಕುಡಿಸಿದೆ, ಮತ್ತು ಬಿಟ್ಟುಬಿಟ್ಟೆ. ಇನ್ನು ಸಂಜೆ ಆಗುವಾಗ ಸಿಗ್ಬೋದು ಹಾಲು. ನೋಡಿ, ನಮ್ಮ ಕಿಟ್ಟುಗೆ ಹಾಲು ಕುಡ್ದಾಯಿತು. ಈಗ ಹಾಲು ನೋಡಿ ಇವತ್ತು ಇಷ್ಟೇ, ಇನ್ನು ನೀರು ಸೇರಿಸಬೇಕಷ್ಟೇ. ಮತ್ತು ನೋಡಿ, ನಮ್ಮ ಕಿಟ್ಟು ಉಂಟಲ್ಲ, ಊಟ ಮಾಡೋದಿಲ್ಲ. ಎಷ್ಟು ಊಟ ಹಾಳು ಮಾಡ್ತಾಳೆ ಗೊತ್ತುಂಟು ಅವಳಿಗೆ ಹಾಕಿಟ್ಟದು. ಇಲ್ಲಿ ನೋಡಿ ಫ್ರೆಂಡ್ಸ್, ಸ್ವಲ್ಪ ಬಿಸಿಲುಂಟು. ಹಾಗೆ ಈ ಕಾಲು ಒರೆಸುವ ಮ್ಯಾಟ್ ಉಂಟಲ್ಲ, ದೊಡ್ಡ ಮ್ಯಾಟ್, ಇದನ್ನೊಮ್ಮೆ ಬಿಸಿಲಿಗೆಲ್ಲ ಹಾಕ್ತೇನೆ. ಇದು ಸಹ ಇವತ್ತು ಒದ್ದೆ ಆಗ್ತದೆ ಅಂತ ಗೊತ್ತಿಲ್ಲ, ನೋಡುವ. ಫ್ರೆಂಡ್ಸ್, ಇವತ್ತು ನಾನು ನೆಲ್ಲಿದು ಪಶ್ಚಿಂಗರಿ ಮಾಡ್ತೇನೆ. ಹಾಗೆ ಫಸ್ಟಿಗೆ ಬೆಳಿಗ್ಗೆ ಅದನ್ನು ಮಾಡಿದರೆ ಅದು ಚಟ್ನಿ ಸಾಕ್ತದೆ, ಮತ್ತು ಮಧ್ಯಾಹ್ನಕ್ಕೆ ಪಶ್ಚಿಂಗರಿ ಸಾಕ್ತದೆ. ಯಾವುದೇ ಗಿಡ ಉಂಟಲ್ಲ, ಹಸಿರೆಲೆ ನಾವು ಕೊಯ್ಯೋದಾದರೆ ಬೆಳಿಗ್ಗೆ ಬೇಗ ಕೊಯ್ಯಬೇಕು. ಮತ್ತು ನಾವು ಕೊಯ್ದರೆ ಅದರಲ್ಲಿ ಆ್ಯಸಿಡಿಟಿದ ಅಂಶ ಜಾಸ್ತಿ ಬರ್ತದೆ ಅಂತ ಆಯುರ್ವೇದಿಕ್ ತಜ್ಞರೆಲ್ಲ ಹೇಳ್ತಾರೆ. ನೋಡಿ, ಇದು ನೆಲ್ಲಿ. ಇದರಲ್ಲಿ ನೋಡಿ ಹೇಗೆ ನೆಲ್ಲಿಕಾಯಿ ಉಂಟು ನೋಡಿ, ಹೀಗೆ ಬರಬೇಕು. ಇದು ನೆಲ್ಲಿಕಾಯಿ ಅಷ್ಟೇ, ಇದರಲ್ಲಿ ಸಹ ಮೆಡಿಸಿನಲ್ ವ್ಯಾಲ್ಯೂ ಉಂಟು ನೋಡಿ. ಹೀಗೆ ಇದು ಬೇರು ಬರಲಿಲ್ಲ, ಕಟ್ಟಾಯ್ತು ಅರ್ಧದಲ್ಲಿ. ಇನ್ನೊಂದು ಬೇರು ಸಮೇತ ಕೀಳ್ತೇನೆ ನಾನು. ನೋಡಿ, ಇಲ್ಲಿ ಒಂದು ಉಂಟು ಸಣ್ಣದು. ಇದು ಬಂತು ನೋಡಿ ಬೇರಲ್ಲಿ. ನೋಡಿ, ಇಷ್ಟು ಸಣ್ಣ ಗಿಡ ಆದರೆ ಸಹ ಇದರಲ್ಲಿ ನೋಡಿ ಚಂದ ನೆಲ್ಲಿಕಾಯಿ ಉಂಟು. ನೋಡಿ, ಇಷ್ಟು ತಗೊಂಡೆ ನಾನು. ಇವತ್ತು ಇದರದ್ದು ಸಾಂಬಾರು ಮಾಡು. ನಾನು ಇದನ್ನು ಇವತ್ತು ನೆಡ್ತೇನೆ ಆಯಿತಾ. ಇಷ್ಟೇ ತೆಂಗಿನಕಾಯಿ ಹಾಕಿ ನಾವು ಚಟ್ನಿ ಮಾಡುವಂತಹ ಗ್ರೈಂಡರ್ ಉಂಟಲ್ಲ, ಮಿಕ್ಸಿದು ಜಾರ್ ಉಂಟಲ್ಲ, ಅದರಲ್ಲಿ ಕಡಿದುಕೊಂಡ್ರೆ ಆಯಿತು. ನೋಡಿ, ಈಗ ನಾನು ಇಷ್ಟು ತಿಕ್ ಮಾಡಿದ್ದೇನೆ ನೋಡಿ, ಬೀಳುವುದಿಲ್ಲ ಅಲ್ಲ ನೋಡಿ. ಇನ್ನು ಇದು ಚಟ್ನಿ ಆಗ್ತದೆ. ಮತ್ತು ಮಧ್ಯಾಹ್ನಕ್ಕೆ ಇದನ್ನು ನಾನು ಮಜ್ಜಿಗೆ ಹಾಕಿ ಇನ್ನೂ ಸಹ ನೀರು ಮಾಡಿಕೊಳ್ತೇನೆ. ಇದು ಇಷ್ಟು ತಿಕ್ಕಾದದ್ದು ಹೇಳಿದರೆ ನಿಮಗೆ ಆಗ ತೋರಿಸಿದ್ದಕ್ಕಿಂತ ಜಾಸ್ತಿ ತೆಂಗಿನಕಾಯಿ ಹಾಕಿದ್ದೇನೆ. ಆಗ ನಾನು ತೋರಿಸಿದ್ದು ಇದು ತಂಬುಳಿ ಮಾಡಲಿಕ್ಕೆ ಮಾತ್ರ ತೆಂಗಿನಕಾಯಿ. ಇದನ್ನು ನಾನುಂಟಲ್ಲ ಪಾಟಲ್ಲಿ ನೆಡ್ತೇನೆ. ಯಾಕೆ ಗೊತ್ತುಂಟ, ನೆಲದಲ್ಲಿ ನೆಟ್ಟು ನಮ್ಮ ದನಗಳು ಅದರ ಮೇಲೆ ಹೋಗಿ ಉಂಟಲ್ಲ, ಎಲ್ಲ ಗಾಡಿ ಹೋಗ್ತದೆ. ಅದಕ್ಕೆ ಎಂತ ಅಂತ ಗೊತ್ತಿರುವುದಿಲ್ಲ ಅಲ್ಲ. ಮತ್ತೆ ನನಗೆ ಸಹ ಬರ್ತೋಗ್ತದೆ ಎಲ್ಲಿ ನೆಟ್ಟಿದ್ದೇನೆ ಅಂತ. ಅಡಿಗೆ ಮಾಡಿ ನನಗೆ ಸ್ವಲ್ಪ ಬೇರೆ ಕೆಲಸ ಎಲ್ಲ ಉಂಟು, ಅದನ್ನೆಲ್ಲ ಮಾಡಬೇಕು ಅಂತ ಇದ್ದೇನೆ. ತೋಟಕ್ಕೆಲ್ಲ ಹೋಗ್ಲಿಕ್ಕೆ ಉಂಟು.
ಹಾಗೆ ನೋಡಿ ನಂದು ಅನ್ನಕ್ಕೆ ಸಹ ನೀರು ಇಟ್ಟಾಯ್ತು. ಅಂದರೆ ನಾವು ಇಲ್ಲಿ ಇದ್ದರೆ ಅನ್ನ ಬೇಯುವಾಗ ಅದು ಚೆಂದ ಆಗ್ತದೆ ಅನ್ನ, ಇಲ್ಲದ್ರೆ ಮುದ್ದೆ ಆಗೋದು, ನೀರು ಕಡಿಮೆ ಆಗೋದು ಹೀಗೆಲ್ಲ ಆಗ್ತದಲ್ಲ. ಇಲ್ಲಿ ನೋಡಿ ಬೇಳೆ ಸಹ ಬೇಯ್ತಾ ಉಂಟು. ಇನ್ನು ನಾನು ಈ ತರಕಾರಿಯನ್ನೆಲ್ಲ ಹಾಕ್ತೇನೆ. ಮತ್ತು ಯಾವಾಗಲೂ ಉಂಟಲ್ಲ ನೀರುಳ್ಳಿ ಎಲ್ಲ ಹಾಕಿಯೇ ತಿನ್ನಬೇಕಂತಿಲ್ಲ ಯಾವುದೇ ಸಾಂಬಾರು, ಹೀಗೆ ಏನು ಹಾಕದೆ ಸಹ ತಿನ್ಬೋದು. ತೋಟಕ್ಕೆಲ್ಲ ಹೋಗಿ ಬಂದದ್ದು, ಅಲ್ಲಿ ಬಾಳೆ ಗಿಡ ಎಲ್ಲ ಅಡ್ಡ ಬಿದ್ದದನ್ನೆಲ್ಲ ಕತ್ತಿಯಲ್ಲಿ ಸ್ವಲ್ಪ ಕೊಚ್ಚಿ ಬುಡಕ್ಕೆಲ್ಲ ಹಾಕಿ ಬಂದದ್ದು. ಅಷ್ಟಾಗ ಸ್ವಲ್ಪ ಮಳೆ ಸಹ ಬರ್ತಾಯಿತ್ತು, ಮತ್ತು ನಾವು ಸೀದಾ ಬಂದೆವು. ಮಧ್ಯಾಹ್ನ ಸಹ ಆಯ್ತಲ್ಲ, ಇನ್ನೆಲ್ಲ ಫ್ರೆಶ್ ಅಪ್ ಎಲ್ಲ ನಾವು ಹಾಗೆ ಮನೆಯಲ್ಲಿ ನಮ್ಮ ಕೆಲಸ ಎಲ್ಲ ಆದಮೇಲೆ ಫ್ರೆಶ್ ಅಪ್ ಆಗೋದು. ಜ್ವರ ಬಂದಿತ್ತು ವೃಂದನಿಗೆ, ಮತ್ತು ಅವಳಿಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟದಿದೆ ನೋಡಿದ್ರಲ್ಲ. ಇವತ್ತು ಬೆಳಿಗ್ಗೆ ಎದ್ದು ಉಂಟಲ್ಲ, ಅವಳನ್ನು ಕಟ್ಟಿ ಹಾಕಿರಲಿಲ್ಲ, ಅವಳು ಹೊರಗೆ ಬಂದು ಮೇಯ್ತಾ ಇದ್ಲು. ಮತ್ತೆ ಸ್ವಲ್ಪ ತಗೋ ಇಲ್ಲವೇ ಇಲ್ಲ, ಮೇಲಿಗೆ ಹೋಗಿದ್ದಾಳೆ ಅಂತ. ಜ್ವರ ಫುಲ್ ಬಿಟ್ಟಿದೆ. ಅವಳ ಅಮ್ಮ ಸಹ ಇಲ್ಲ, ವರದ ಕೂಡ ಇಲ್ಲ ನೋಡಿ, ಯಾರು ಸಹ ಇಲ್ಲ. ಇಲ್ಲಿ ನೋಡಿ ನಮ್ಮ ವರ್ಧನ್ ಇದ್ದಾನೆ, ಮತ್ತು ನಮ್ಮ ಸಣ್ಣ ಮಕ್ಕಳು 3 ಜನ ಇದ್ದಾರೆ. ಮತ್ತು ಇವಳು ಕರು ಹಾಕೋಳಲ್ಲ, ಹಾಗೆ ಇವಳನ್ನು ಬಿಡಲಿಲ್ಲ. ಇವತ್ತು ಕಣ್ಣಲ್ಲಿ ಫುಲ್ಲು ನೊಣ ಕೂತ್ಕೊಳ್ತಾ ಉಂಟು. ನಮ್ಮ ವರ್ಧನಿಗೆ ಕೋಪ ಬರಲಿಕ್ಕೆ ಉಂಟು, ಅವನನ್ನು ಬಿಟ್ಟರೆ ಆಗೋದಿಲ್ಲ ಅಂತ, ಮತ್ತೆ ಅವ ಬರೋದಿಲ್ಲ ನೋಡಿ. ಇವಳನ್ನು ಬಿಟ್ಟೆ ಸ್ವಲ್ಪ ಕೈಕಾಲು ಆಡಲಿ, ಹೆದರಿಕೆ ಆಗ್ತದೆ. ಕರು ಹಾಕ್ಲಿಕ್ಕೇನು ಆಗಲಿಲ್ಲ, ಇನ್ನು ನಾಳೆಯಿಂದ ಬಿಡುವುದಿಲ್ಲ ನಾನು ನೋಡಿ. ಬಂಟಿನೋ ಬರ ಹೊಳೆ ಬೈ ಕೂದಲಾಳು ಅಂಚ ಗುಡ್. ಅವು ತಿನ್ಯಾರದಿ ಕೊಡು. ಇದು ಉಂಟಲ್ಲ, ಈ ಪ್ಲೇಸ್ ನಿಮಗೆಲ್ಲ ನನ್ನ ವೀಡಿಯೋದಲ್ಲಿ ಕಾಣ್ತದೆ ಆಗ ಆಗ. ಇದು ನಮ್ಮದೊಂದು ಓಪನ್ ಸಿಟ್ಔಟ್ ಅಂತ ಹೇಳಿ ನಾವು ಮಾಡಿದ್ದು. ಮತ್ತು ಮಳೆಗೆಲ್ಲ ನೀರು ಒಳಗೆ ಬರಲಿಕ್ಕೆ ಶುರುವಾಯಿತು, ಅದಕ್ಕೆ ಬೇಕಾಗಿ ಎಲ್ಲ ಕ್ಲೋಸ್ ಮಾಡಿದೆವು. ಹಾಗೆ ನಮಗೆ ಹೆಗ್ಗಣದ ಕಾಟ ಹಟ್ಟಿ ಹತ್ರ, ಅದಕ್ಕೆ ಎಲ್ಲ ಹಿಂಡಿ ಎಲ್ಲ ತಂದು ಇಲ್ಲಿ ಇಡೋದು ನಾವು. ಇಲ್ಲಿಟ್ಟು ಇಲ್ಲಿಂದ ಹಾಕಿಕೊಂಡು ಹೋಗೋದು ಅಂತ. ಎಲ್ಲ ತೂತು ಮಾಡಿ ಹಾಕ್ತಾರೆ ನೋಡಿ. ಇದರಲ್ಲೆಲ್ಲ ಹಿಂಡಿ ಉಂಟು, ಇದೊಂದು ಹಿಂಡಿ, ಇದರಲ್ಲಿ ಒಂದು ಹಿಂಡಿ ಉಂಟು, ಇದರಲ್ಲಿ ಇದು ಖಾಲಿ ಡ್ರಮ್, ಹಾಗೆ ಎಲ್ಲ ಇಲ್ಲಿಗ ರಾಶಿ ಉಂಟು. ನಮ್ಮಲ್ಲಿ ಇರೋದು ಊರದನ, ಅಂದರೆ ಜರ್ಸಿ ಮತ್ತು ಡೈರಿಗೆ ಹಾಲು ಕೊಡುವಂಥದ್ದೆಲ್ಲ ಅಲ್ಲ, ಸಣ್ಣ ಮಟ್ಟಿನ ದನ ಇರೋದು. ಹಾಗೆ ದೊಡ್ಡ ಏನು ಗಡಿಬಿಡಿ ಎಲ್ಲ ಇಲ್ಲ ಇವರಿಗೆ. ಆಹಾರ ಪದ್ಧತಿಯಲ್ಲೆಲ್ಲ ಹೆಚ್ಚು ಕಡಿಮೆ ಆದರೆ ಅಡ್ಜಸ್ಟ್ ಆಗ್ತದೆ ನೋಡಿ. ಫ್ರೆಂಡ್ಸ್ ಇಲ್ಲಿ ನೋಡಿ ವರ್ಧನ್, ಅದೇ ಯಾರು ಉಂಬೆ ಹೇಳ್ದ, ಅಮ್ಮ ಬರಲಿಲ್ಲ. ಹಾಂ ಪುಟ್ಟಂದು ಅಮ್ಮ ಬರಲಿಲ್ಲ ಇನ್ನು ಕೂಡ. ಅರ್ಜುನ ಗೋವಿಂದನ ಅಮ್ಮ ಸಹ ಬರಲಿಲ್ಲ ನೋಡಿ. ಒಂದು ಇಷ್ಟು ಉಪ್ಪು ಹಾಕ್ತೇನೆ ನಾನು ಅಕ್ಕಚ್ಚಿಗೆ. ಅದಾದಮೇಲೆ ನೋಡಿ ಇದರಲ್ಲಿ ಗೋಧಿ ಬೂಸ ಉಂಟು, ಮತ್ತು ಎಳ್ಳು ಹಿಂಡಿ ಉಂಟು, ಆಮೇಲೆ ತೇಳಿ ಉಂಟು, ಮತ್ತು ತರಕಾರಿದು ಸಿಪ್ಪೆ ಎಲ್ಲ ಉಂಟು. ಮಧ್ಯಾಹ್ನಕ್ಕೆ ಒಂದು ಅಕ್ಕಚ್ಚಿ ಕೊಡೋದು, ಮತ್ತು ಹುಲ್ಲೆಲ್ಲ ಹಾಕೋದು. ಇಷ್ಟೇ ಕೆಲಸ ಅಂತ. ತುಂಬ ಜನ ಹೆದರ್ತಾರಲ್ಲ ಹಸುವಿನ ಕೆಲಸ ಕಷ್ಟ ಅಂತ, ಅದೇ ಹಾಗೆಲ್ಲ ಎಂತ ಸಹ ಇಲ್ಲ ಅಂತ, ಸುಲಭ ಇಲ್ಲಿ ಕೆಲಸ ಎಲ್ಲ. ಸ್ವಲ್ಪ ಹಟ್ಟಿ ವ್ಯವಸ್ಥೆ ಎಲ್ಲ ಸರಿ ಇದ್ದರೆ ಎಂಥ ಟೆನ್ಷನ್ ಇಲ್ಲ. ನಿಮಗೆ ಒಂದು ಸ್ಪೆಷಲ್ ವಿಷಯ ತೋರಿಸ್ತೇನೆ ನೋಡಿ, ನನ್ನೊಟ್ಟಿಗೆ ಯಾರು ಬಂದಿದ್ದಾರೆ ನೋಡಿ. ನೀವು ನಂಬಲಿಕ್ಕೆ ಇಲ್ಲ. ಇಲ್ಲಿ ಯಾರು ನೋಡಿ, ನೋಡಿ ನಮ್ಮ ಕಿಟ್ಟಮ್ಮ ಬಂದದ್ದು ನೋಡಿ. ನಾವು ಹೊರಗೆ ಬರುವಾಗ ಅವಳು ಸಹ ಬರುದು, ಇಲ್ಲಾದ್ರೆ ಅವಳು ಸಹ ಒಳಗೆ ಮಲಗುದು ನೋಡಿ. ನಾನು ಆಚೆ ಹೋಗಿ ಈಚೆ ಬರುವಾಗ ಇಲ್ಲಿ ಫುಲ್ ಆಯ್ತಾ ಅಂತ ನನಗೆ ಹೆದರಿಕೆ ಆಯ್ತು. ಫುಲ್ ಚೆಲ್ಲಿದ್ರೆ ಮತ್ತೆ ಬೀಟ್ರೋಟ್ ಇದ್ದು ಸಿಪ್ಪೆ ನೋಡಿ. ನಂದು ಅಕ್ಕಚ್ಚೆಲ್ಲ ಹಾಕಿ ಇಟ್ಟಾಯ್ತು, ಇನ್ನು ಒಬ್ಬೊಬ್ಬರಿಗೆ ಕೊಡ್ತೇನೆ ಆಯ್ತಾ. ನೋಡಿ ನಮ್ಮ ವರ್ಧನ್ ಕುಡಿಯುವ ಚಂದ ನೋಡಿ, ಅವನಿಗೆ ಭಾರಿ ಇಷ್ಟ ಅಕ್ಕಚ್ಚು ಹೇಳಿದರೆ ನೋಡಿ. ಇಲ್ಲಿ ಸ್ವಲ್ಪ ವಾರಿಜನಿಗೆ ಉಂಟು, ನೀರು ಮಾಡೋದಿಲ್ಲ, ಅದು ಸ್ವಲ್ಪ ಹಿಂಡಿ ಎಲ್ಲ ಉಂಟು ಅದರಲ್ಲಿ. ಮೊದಲು ನಾನು ಹುಲ್ಲು ಇಲ್ಲಿ ಇಡ್ತಾ ಇರಲಿಲ್ಲ, ನಾವು ಅಲ್ಲಿ ಇಡ್ತಾ ಇದ್ದದ್ದು. ಅದೇನಾಗೋದು ಈಗ, ಯಾರಾದರೂ ರಾತ್ರಿ ಹಗ್ಗ ಬಿಚ್ಚಿಕೊಂಡು ಬಂದರೆ ಎಲ್ಲ ಅದನ್ನು ತಿನ್ನೋದು, ಅದರ ಮೇಲೆ ಸೆಗಣಿ ಮಾಡೋದು ಎಲ್ಲ ಮಾಡ್ತಾಯಿದ್ರು. ಅದಕ್ಕೆ ಬೇಕಾಗಿ ಪುನಃ ಇಲ್ಲಿ ಇದೊಂದು ಬೇರೆ ಕಟ್ಟಿದ್ದು, ಇದು ನೋಡಿ, ಇದಿಷ್ಟು ಪುನಃ ಕಟ್ಟಿದ್ದು ಹುಲ್ಲು, ಬೈ ಹುಲ್ಲು ಎಲ್ಲ ಇಡಲಿಕ್ಕೆ ಅಂತಲೇ. ಒಂದು ಫನ್ನಿ ವಿಷಯ ತೋರಿಸ್ತೇನೆ ನೋಡಿ, ನಿಮಗೆ ನೋಡಿದರೆ ನಗಡಲಿಕ್ಕೆ ಬರ್ತದೆ. ನಮ್ಮಲ್ಲಿ ಹೆಗ್ಗಣದ ಉಪದ್ರ ಜೋರುಂಟಲ್ಲ, ಆದರೆ ಸಹ ಇಲ್ಲಿ ಒಂದು ಸೀನು ತೋರಿಸ್ತೇನೆ. ಕಿಟ್ಟು ನಮಗೆ ಇಲ್ಲಿ ಫುಲ್ ಸೆಕೆ ಆಗ್ತಾ ಉಂಟಲ್ಲ,
ಇವಳು ನೋಡಿ ಅಂತೆ ಹೋಗಿ ಆ ಟರ್ಪಲ್ಲಿ ಎಷ್ಟು ಬಿಸಿ ಇರ್ಬೋದು ನಿಮಗೆ ಸಹ ಗೊತ್ತುಂಟಲ್ಲ, ಸೋಲಾರ್ ಅಡಿಕೆ ಎಲ್ಲ ಒಣಗಿಸ್ಲಿಕ್ಕೆ ಮಾಡ್ತಾರಲ್ಲ ಅಂಥದ್ದೇ ಟರ್ಪಲ್. ಅದರ ಒಳಗೆ ಹೋಗಿ ಮಲಗಬೇಕಾದ್ರೆ ಅವಳಿಗೆ ಎಂತ ಆಗಿದೆ ಅಂತ. ಇದಿಷ್ಟು ತೊಳ್ದಾಯ್ತು. ಇದು ಅರ್ಜನಿಗೆ ಇಟ್ಟಿದ್ದಾನೆ. ಅವಳು ಬಂದ್ಲು ನಮ್ಮ ಪುಟ್ಟಕ್ಕ. ಬಲೆ 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 ಬರುವ ಚಂದ ನೋಡಿ. ಅವಳು ಟೆನ್ಷನ್ ಫುಲ್. ನನಗಿಲ್ವಾ ನನಗಿಲ್ವಾ ಅಂತ ಮಕ್ಕಳು ಮಾಡ್ತಾರಲ್ಲ ಹಾಗೆ ನೋಡಿ. ಬಲ ಬಲ ಏನ್ ಪೋಪಣ ಬಲ ನೋಡಿ. ಈಗ ನನ್ನ ಹಿಂದೆ ಬರ್ತಾಳೆ. ನಾನೀಗ ಮನೆಗೆ ಮುಟ್ಟುವಾಗ ನನಗಿಂತ ಮೊದಲು ನಮ್ಮ ಕಿಟ್ಟು ಬಂದಿರ್ತಾಳೆ. ಹೌದಲ್ವಾ ನೋಡಿ ನೀವು. ಈಗ ಉಂಟಲ್ಲ ಗಮ್ಮತ್ತುಂಟು ನಂದು. ನಾನಿಲ್ಲಿ ಇವರ ಹತ್ರ ಮಾತಾಡ್ತಾ ಇದ್ದೇನಲ್ಲ ಹಟ್ಟಿಯಲ್ಲಿ, ನಮ್ಮ ಬಂಟಿಗೆ ಹೊಟ್ಟೆಗಿಚ್ಚಾಗೋದು ಅಂತ. ಅವಾಗ ಕಾಯ್ತಾ ಇರ್ತಾನೆ ನಾನು ಯಾವಾಗ ಮಾತಾಡ್ತೇನೆ ಅಂತ. ಅವನ ಪೋಸ್ ತೋರಿಸ್ತೇನೆ ನಿಮಗೆ ನಾನು. ಎಂತ ಬಂಟಿ 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 ಎಂತ ಬಂಟಿ? ಹಟ್ಟಿದು ಕೆಲಸ ಎಂತ ಹೇಳಿದ್ರೆ ಅಕ್ಕಚ್ಚಿ ಕೊಡೋದು, ಹುಲ್ಲು ಹಾಕೋದು, ಮತ್ತೆ ಸ್ವಲ್ಪ ಅಲ್ಲಿ ಸೆಗಣಿ ಎಲ್ಲ ಇದ್ದರೆ ಅದಕ್ಕೆಲ್ಲ ಸೊಪ್ಪು ಹಾಕಿ ಬರೋದು. ಇವತ್ತು ಕ್ಲೀನ್ ಇತ್ತು, ಅಂದರೆ ಇಬ್ಬರು ಕಡಿಮೆ ಇದ್ದಾರಲ್ಲ, 3 ಜನ ಹೊರಗೆ ಹೋಗಿದ್ದಾರಲ್ಲ, ಹಾಗೆ ಕ್ಲೀನ್ ಇತ್ತು. ನಮ್ಮ ಬಂಟಿ ಎಂಥದೋ ಮಾಡ್ತಾ ಇದ್ದಾನೆ. ಬಂಟಿ ನಮ್ಮ ವಾರಿಜ ನೋಡಿ ಇಲ್ಲಿ ಆ ಸೈಡ್ನಿಂದ ನೋಡಿ ವೃಂದ ನೋಡಿ. ಓ ರಾಮ, ವಾರಿಜನಿಗೆ ಹೆದರಿ ಲೋಕ ಇಲ್ಲ ಅಂತ ವೃಂದ ಅಲ್ಲಿಂದ ಬರೋದು ಹಾರಲಿಕ್ಕೆ ನೋಡೋದು. ದೇವರೇ ಇವರಿಗೆ ಎಂಥ ಅಹಂಕಾರ ಅಂತ. ಸರಿದಾರಿಯಲ್ಲಿ ಇರುವಾಗ ಇದಕ್ಕೆ ಎಂತ ಹೇಳುದು? ವೃಂದ ಅಂಚಿದ್ವಲ್ಲ. ಇವಳು ಒಂದು ಬೆಳಿಗ್ಗೆ ಹೋಗಿದ್ದಾಳೆ ಗೊತ್ತು, ಒಂದು 8 ಗಂಟೆಗೆ ಹೊರಗೆ ಹೋಗಿದ್ದಾಳೆ. ಬಲ ಬಲ ಅಲ್ಲ, ಅಷ್ಟು ಹೊತ್ತು ಹೊರಗೆ ತಿರುಗಾಡಿದ್ದಾಳೆ. ಹಾಗಿರುವವಳಿಗೆ ಈ ಸೈಡಿಂದ ಬರಲಿಕ್ಕೆ ಎಂತ ಉದಾಸೀನ ನೋಡುವ. ಬೇಕಂತಲೇ ನಮ್ಮ ಬೇಲಿ ಹಾಳು ಮಾಡೋದಲ್ಲ. ಅದೆಂತ ಗೊತ್ತುಂಟ, ಇವರು ಬಂದರೆ ಬರಲಿ, ಮತ್ತು ಯಾರ್ಯಾರದು ಹಸು ಎಲ್ಲ ಬರ್ತದೆ ಒಳಗೆ ಬಂದು ಸೀದಾ ಹಟ್ಟಿಯೊಳಗೆ ಕೂತ್ಕೊಳ್ಳೋದು, ಹೋಗುವುದೇ ಇಲ್ಲ. ನಮ್ಮ ಬೋರ ಇದ್ದಾನಲ್ಲ, ಅದು ಭಾರಿ ಕಷ್ಟ ಆಗೋದು. ಇಳ್ದು ಹೋದ್ಲು ಪುಣ್ಯಕ್ಕೆ. ಓಡೆ ಓಡೆ ಜಪ್ಸಿತ್ ನಮ್ಮ ಹೈ ಜಂಪ್ ಸ್ಪೆಷಲಿಸ್ಟ್ ಇವಳು. ಇವಳಿಗೊಂದು ಬಡುವಲ್ಲಿ ನಾನು ಕೊಡ್ತೇನೆ ಪೆಟ್ಟು. ಜಪ್ ಜಪ್ ಓಡೆಗ ಸುಖ ಮುಳ್ಳುಟೆ ಪೋಪುಣ. ನೋಡಿ, ಓ ರಾಮ, ಇಲ್ಲಿ ನೋಡಿ ಮುಳ್ಳೆಲ್ಲ ಹಾಕಿಟ್ಟದು. ಇದು ನನಗೆ ಅದು ಇಲ್ಲಿ ಬಂದದ್ದು ಮೇಲಿಗೆ. ಇದೊಂದು ಎಲ್ಲೋ ಕಲರ್ ಇದು ಹೂ ಎಷ್ಟು ಚಂದ ಅಲ್ಲ. ಕೆಲವರಿಗೆ ಇದು ತೋಟದಲ್ಲಿ ಇದ್ರೆ ಆಗುದಿಲ್ಲ ಅಂತ ಕಳೆ ಗಿಡ ಹೇಳಿ ಬೇರು ಸಮೇತ ಕಿತ್ತು ಕಿತ್ತು ಬಿಸಾಡ್ತಾರೆ. ಬೇಕಷ್ಟೇ ಅಂತ ನಾನು ನನ್ನ ಗಂಡನನ್ನು ಕಾಯುದು. ಅವರು ಅಂಕ ತರ್ಕಕ್ಕೆ ಹೋಗ್ತೇನೆ ಅಂತ ಹೇಳಿದಾರಲ್ಲ, ಹಾಗೆ ಬೇಗ ಬರ್ತೇನೆ ಅಂತ ಹೇಳಿದ್ದಾರೆ. ನಾನು ಅಕ್ಕಚ್ಚೆಲ್ಲ ಕೊಡ್ತೇನೆ ಬಂದು ಕೊಡುವ ಅಂತ ಹೇಳಿದಲ್ಲ ಅವರು. ಹಾಗೆ ನಾನು ಮತ್ತೆ ಸಹ ಅಕ್ಕಚ್ಚು ಕೊಟ್ಟೆ. ಯಾಕೆಂದರೆ ನಮ್ಮಲ್ಲಿ ಕ್ರಮ ಉಂಟಲ್ಲ, ನಾವು ಊಟ ಮಾಡುವ ಮೊದಲು ಹಸುಗಳಿಗೆಲ್ಲ ಕೊಡಬೇಕಂತೆ ಗೋಗ್ರಾಸ ಅಂದರೆ. ಹಾಗೆ ನಮ್ಮ ಬಂದೆ. ಇನ್ನು ನನ್ನ ಮಗನ ಹತ್ರ ಕೇಳ್ತೇನೆ ಊಟ ಮಾಡುವುದಾ ಎಂತ ಅಂತ ಹೇಳಿ. ಸಿದ್ಧ, ಊಟ ಮಾಡುದಾ? ಬಾ ಬೇಗ ಬಾ. ರಾತ್ರಿ ತರಗತಿ ಇದ್ದಾಳೆ ಎಷ್ಟು ಶಾರ್ಟ್ ಭಾರಿ ಪವರ್ತ ಮಾತ್ರ ಅಂದ್ರೆ ಕಮ್ಮಿ ಆಯ್ತು. ಯಾರು ಗೊತ್ತಾ, ಕಾರು ಮೋಟೊಂದು ಬುರೈತಿ ಓಡ್ತು ಜೀವಜಾಡಿ ಒಟ್ಟು ಲಕ್ಷ ಅಂಗುಲಜ್ಜಿ ಏನು ಓಡು ನಾನು ಈ ಜನ ಅಲ್ಲಿ ಮುದ್ದೇನೆ ಬೈತೇನೆ ಸಾಲ ಮಲ್ತಜಿ ಪುಣ್ಯ ಬೈ ಅವರ ಬರ್ತಿದ್ದೆ ನನ್ನ ಎಲ್ಲ ಹಸುಗಳು ಸಹ ಒಳಗೆ ಬಂದರು. ನಮ್ಮ ವೃಂದನನ್ನು ನೋಡಿ ಇವತ್ತು ನಿಮಗೆ ಆಶ್ಚರ್ಯ ಆಗ್ತದೆ, ಹಿಂದೆ ಹೇಗಿದ್ಲು, ನಾನು ಟ್ಯಾಬ್ಲೆಟ್ ಕೊಡಲಿಕ್ಕೆ ಎಷ್ಟೆಲ್ಲ ಭಂಗ ಬಂದೆ ಅಂತ. ಈಗ ನೋಡಿ ಅವಳನ್ನು. ಉಂದಕ್ಕ ನೋಡಿ, ಬರೋದಾ?
ವೃಂದ ಹುಷಾರಾದ್ಲಿ ಇವತ್ತು. ಬಂಗಾರ ವಿಚಾರ ಇರಾ ಕಿಟ್ಟು ಒಳಗೆ ಬಂದದ್ದು ಗೊತ್ತಾಗ್ಲಿಲ್ಲ ಅಲ್ಲ, ನಾನು ಇವಳು ಬರಲಿಲ್ಲ ಅಂತ ಎಣಿಸಿದ್ದು. ಈಗ ನೋಡಿ ಅವಳ ಸ್ಟೈಲಿ. ಕಿಟ್ಟು ಕಿಟ್ಟು ನಾಲಗೆ ಹೊರಗೆ ಹಾಕಿ ಮಲಗಿದ್ದು ನೋಡಿ ನೋಡಿ. ತಂದದಲ್ಲ ಮೊನ್ನೆ ವಿಸ್ಕಾಸ್, ಅದು ಬಿಸ್ಕೆಟ್ ತಂದ ಮೇಲೆ ಊಟವೇ ಬೇಡ, ಹಾಲು ಹಾಗೆ ಕುಡಿತಾಳೆ. ಊಟಕ್ಕೆ ಹಾಕಿದರೆ ಹಾಲು ಸಹ ಕುಡಿದಿಲ್ಲ ಅಂತ ಜನ. ಎಲ್ಲ ಖಾಲಿ ಆಗ್ತಾ ಬಂತು, ಮಜ್ಜಿಗೆ ಊಟ ಮಾಡ್ತಾ ಇದ್ದೇನೆ. ಹೇಗುಂಟು ಸಿದ್ಧ ಇವತ್ತಿದ್ದು ಸಾಂಬಾರು? ಥ್ಯಾಂಕ್ ಯು. ಅಲ್ಲ ಬೇಗ ಕರ್ದಾಯ್ತು, 4 ಗಂಟೆ ಆಗೋದಷ್ಟು ಅದರೊಳಗೆ ಹಾಲು ಕರೆದೆ. ಯಾಕೆ ಗೊತ್ತುಂಟ, ನಮ್ಮ ವೃದ್ಧಿ ಬೆಳಿಗ್ಗೆ ನನಗೆ ಹಾಲು ಕರೀಲಿಕ್ಕೆ ಬಿಡಲಿಲ್ಲ ಅಂತ ಓಡಿದವಳು. ಅವಳಿಗೆ ವರದವಳು ಹೊರಗಿದ್ದಲ್ಲ, ನಾನು ಅದು ಹೇಳಿದ್ದಲ್ಲ ಕತೆ. ಹಾಗೆ ಅರ್ಧ ಚೊಂಬು ಮಾತ್ರ ಹಾಲು ಕೊಟ್ಟದ್ದು, ಮತ್ತೆ ಅರ್ಧಕ್ಕೆ ಓಡಿ ಹೋದದ್ದು. ಈಗ ಬಂದು ಒಂದೇ ಸಮನೆ ಕರೆದು ನಾನು ಅವಳು ಬಂದ ಕೂಡಲೇ ಕಟ್ಟಿ ಹಾಕಿದೆ. ಇಲ್ಲದ್ರೆ ಸೀದಾ ಹೋಗಿ ಕರುವಿನ ಹತ್ರ ನಿಂತು ಕರುವಿಗೆ ಸರಿ ಕುಡಿಸ್ತಾ ಇಲ್ಲ. ಪುಣ್ಯಕ್ಕೆ ನನ್ನ ಬ್ರೈನಿಗೆ ಅದು ಫ್ಲ್ಯಾಶ್ ಆಯಿತು. ನೋಡಿ ಇಷ್ಟು ಸಿಕ್ಕಿದೆ, ಯಾವಾಗಲೂ ಇಷ್ಟು ಸಿಗೋದಿಲ್ಲ. ಇನ್ನು ನಾನು ಚಹಾ ಮಾಡಬೇಕು. ನೋಡಿ ಸಂಜೆದು ಟೀ ಸಹ ಆಯಿತು ನಂದು. ಸೊ ಫ್ರೆಂಡ್ಸ್, ಇವತ್ತಿದ್ದು ವಿಡಿಯೋ ಇಲ್ಲಿಗೆ ಮುಗಿಸುವ ಅಂತ ಅಂದ್ಕೊಂಡಿದ್ದೇನೆ. ನಮ್ಮದು ಸಂಜೆದು ದೇವರಿಗೆ ದೀಪ ಎಲ್ಲ ಹೊತ್ತಿಸಿ ತುಳಸಿಗೆ ದೀಪ ಇಟ್ಟು ಎಲ್ಲ ಆಯ್ತು. ಇನ್ನು ಸ್ವಲ್ಪ ಸ್ತೋತ್ರ ಶ್ಲೋಕ ಎಲ್ಲ ಪಠಣ ಮಾಡಿ ಎಲ್ಲ ಆದಮೇಲೆ ಮುಖ ಎಲ್ಲ ತೊಳ್ಕೊಂಡೆಲ್ಲ ಬಂದಿದ್ದೇನೆ. ಎಲ್ಲ ಕೆಲಸ ಆದಮೇಲೆ ಇನ್ನು ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿ ಅಪ್ಲೋಡಿಗೆ ಹಾಕಿ ಮತ್ತೆ ಮಲಗೋದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೀವು ನೋಡುವವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫೀಡ್ಬ್ಯಾಕ್ಸ್, ನಿಮಗೆ ಖುಷಿಯಾದಂತಹ ವಿಷಯ ಅದನ್ನೆಲ್ಲ ಕಾಮೆಂಟಲ್ಲಿ ತಿಳಿಸಿ. ನಮಗೆ ಇನ್ನೂ ಸಹ ಒಳ್ಳೆಯ ವ್ಲಾಗ್ ಎಲ್ಲ ಮಾಡಲಿಕ್ಕೆ, ವಿಡಿಯೋ ಎಲ್ಲ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಿದೆ ಹಾಗಾಗ್ತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್. ಗುಡ್ ನೈಟ್.